ಇಂದಾಜ ನಾಯಕ್ ಫ್ಯಾಮಿಲಿ ಟ್ರಸ್ಟ್ ಪಡುಮಲೆ ಸುಳ್ಯ ಪದವು ಮೇಲ್ವಿಚಾರಣೆಯಲ್ಲಿ 2 ವರ್ಷಕ್ಕೊಮ್ಮೆ ನಡೆಯುವ ಇಂದಾಜ ನಾಯಕ್ ಕುಟುಂಬದ ಶ್ರೀ ದೇವರ ಪ್ರತಿಷ್ಠಾ ವರ್ಧಂತೋತ್ಸವ ಹಾಗೂ ಶ್ರೀ ಚಾಮುಂಡಿ ಹಾಗೂ ಪರಿವಾರ ದೈವಗಳ ನೇಮೋತ್ಸವವು 30/1/2020 ನಡೆಯಲಿದೆ ಎಂದು ಅಧ್ಯಕ್ಷ ಪ್ರಹ್ಲಾದ್ ನಾಯಕ್ ತಿಳಿಸಿದರು. ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿಗಳ ಹಾಗೂ ಕುಲಪುರೋಹಿತರಾದ ವೇದಮೂರ್ತಿ ಶ್ರೀ ಕುಂಬ್ಳೆ ಶ್ರೀಕಾಂತ್ ಭಟ್ ಉಪ್ಪಿನಂಗಡಿ ಇವರ ನೇತೃತ್ವದಲ್ಲಿ ವಿವಿಧ ವೈದಿಕ ವಿಧಿವಿಧಾನಗಳೊಂದಿಗೆ ಕಾರ್ಯಕ್ರಮ ಜರುಗಲಿದೆ. ಬೆಳಗ್ಗೆ 9:00 ಶ್ರೀ ನಾಗದೇವರ ಪಂಚಾಮೃತ ಅಭಿಷೇಕ ಹಾಗೂ ತಂಬಿಲ, ನಂತರ ಶ್ರೀ ಚಾಮುಂಡಿ ಹಾಗೂ ಪರಿವಾರ ದೈವಗಳ ತಂಬಿಲ, ಮಧ್ಯಾಹ್ನ ಮಹಾಪೂಜೆಯೊಂದಿಗೆ ಅನ್ನಪ್ರಸಾದ ಭೋಜನ ನಡೆಯಲಿದೆ. ಸಂಜೆ 6:30 ಶ್ರೀ ದೈವಗಳ ಭಂಡಾರ ತೆಗೆಯುವುದು, ರಾತ್ರಿ 8:00ರಿಂದ ಅನ್ನಪ್ರಸಾದ ಭೋಜನ, ನಂತರ ಶ್ರೀ ಚಾಮುಂಡಿ ಹಾಗೂ ಪರಿವಾರ ದೈವಗಳ ನೇಮೋತ್ಸವ ಜರುಗಲಿದೆ. ಐಕ್ಯ 2020 ಎಂಬ ನಾಮಕರಣದೊಂದಿಗೆ ಇಂದಾಜ ನಾಯಕ್ ಕುಟುಂಬದ ಸರ್ವ ಸದಸ್ಯರ ಸಂಪೂರ್ಣ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಬಂಧು ಮಿತ್ರರೊಡಗೂಡಿ ಬಂದು ಶ್ರೀದೇವರು ಮತ್ತು ದೈವಗಳ ಕೃಪೆಗೆ ಪಾತ್ರರಾಗಿ ಶ್ರೀಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವರ್ಧಂತೋತ್ಸವ ಹಾಗೂ ದೈವಕೋಲ ಸಮಿತಿ ಹಾಗೂ ಇಂದಾಜ ನಾಯಕ್ ಫ್ಯಾಮಿಲಿ ಟ್ರಸ್ಟ್ನ ಅಧ್ಯಕ್ಷರು ವಿಜ್ಞಾಪಿಸಿದ್ದಾರೆ. ಇಂದಾಜ ನಾಯಕ್ ಫ್ಯಾಮಿಲಿ ಟ್ರಸ್ಟ್ನ ಮೇಲ್ವಿಚಾರಣೆಯಲ್ಲಿ 2 ವರ್ಷಕ್ಕೊಮ್ಮೆ ನಡೆಯುವ ಇಂದಾಜ ಕುಟುಂಬದ ಶ್ರೀ ದೈವದೇವರ ಪ್ರತಿಷ್ಠಾ ವರ್ಧಂತೋತ್ಸವ ಮತ್ತು ದೈವಕೋಲಕ್ಕೆ ತಾರೀಖು 30/1/2020 ಗುರುವಾರದಂದು ಈ ಬಾರಿ ನಡೆಸಲು ತೀರ್ಮಾನಿಸಿದ್ದೇವೆ. ಹಾಗೆ ಐಕ್ಯ 2020 ಎಂಬ ನಾಮಕರಣದೊಂದಿಗೆ ಇಂದಾಜ ನಾಯಕ್ ಕುಟುಂಬದ ಸರ್ವ ಸದಸ್ಯರ ಸಂಪೂರ್ಣ ಸಹಕಾರದೊಂದಿಗೆ ನಡೆಯುವ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಬಂದು ಭಾಗವಹಿಸಿ ಶ್ರೀ ದೈವದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಶ್ರೀಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ನಮ್ಮ ಆತಿಥ್ಯೋಪಚಾರವನ್ನು ಸ್ವೀಕರಿಸಿ ಚಂದಗಾಣಿಸಿಕೊಡಬೇಕಾಗಿ ವಿನಮ್ರವಾಗಿ ಕುಟುಂಬದ ಪರವಾಗಿ ಕೇಳಿಕೊಳ್ಳುತ್ತೇನೆ.